ಅಸ್ಸಾಂ ಗೋಲಿಬರ್ ದೌರ್ಜನ್ಯ ಗ್ರಾಮಸ್ಥರ ಹತ್ಯೆಯನ್ನ ಖಂಡಿಸಿ ಡಿವೈಎಫ್ಐ ಉಳ್ಳಾಲ ವಲಯ ಸಮಿತಿ ದೇಳಕಟ್ಟೆಯಲ್ಲಿ ಪ್ರತಿಭಟನೆ ನಡೆಸಿದರು. ಡಿವೈಎಫ್ಐ ಜಿಲ್ಲಾಧ್ಯಕ್ಷ ಬಿಕೆ ಇಮ್ತಿಯಾಜ್ ಅವರು ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿ, ಅಸ್ಸಾಂ ದರಾಂಗ್ ಜಿಲ್ಲೆಯಲ್ಲಿ ಅಮಾನುಷವಾಗಿ ಪೊಲೀಸರು ನಾಗರಿಕನನ್ನ ಹತ್ಯೆ ನಡೆಸಿರುವುದು ಮಾನವ ಕುಲ ತಲೆ ತಗ್ಗಿಸಬೇಕಾದ ವಿಚಾರ. ಜನರ ಮನವೊಲಿಸದೆ ಭೂಮಿಯನ್ನ ಬಿಟ್ಟುಕೊಡಲು ಒತ್ತಡ ಹಾಕಿ ಕಸಿಯುವ ಪ್ರಯತ್ನ ನಡೆದಿದೆ ಎಂದು ಹೇಳಿದರು. ಇವತ್ತು ಧೋಲ್ಪುರದ ಒಂದು ಘಟನೆ ಏನಿದೆ, ಆ ಘಟನೆ ಒಬ್ಬ ನಿರಾಯುಧರಾಗಿದ್ದಂತ, ತನ್ನ ಕೈಯಲ್ಲಿ ಯಾವುದೇ ಆಯುಧಗಳಿಲ್ಲದಂತ ಒಬ್ಬ ಪ್ರತಿಭಟನಾಕಾರನನ್ನ ಅವನ ಎದೆಗೆ ನೇರವಾಗಿ ಗುಂಡನ್ನಿಟ್ಟು ಸಾಯಿಸಿದ್ದು ಮಾತ್ರ ಅಲ್ಲದೆ ಆತನ ಮೃತದೇಹವನ್ನ ಇವತ್ತು ಯಾವ ರೀತಿಯಲ್ಲಿ ಒಂದು ಹಿಂಸೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಒಬ್ಬ ಪತ್ರಕರ್ತ, ಸರ್ಕಾರಿ ಪತ್ರಕರ್ತ, ಛಾಯಾಗ್ರಾಹಕನೊಬ್ಬ ಆ ಮೃತದೇಹದ ಮೇಲೆ ಯಾವ ರೀತಿಯಾಗಿ ಜಂಪಿಂಗ್ ಮಾಡಿಕೊಂಡು ಆ ಶವದ ಮೇಲೆ ಎಷ್ಟು ಬಾರಿ ಅದಕ್ಕೆ ಹಲ್ಲೆಯನ್ನು ಮಾಡ್ತಾನೆ. ಯಾವುದೇ ಆ ಒಂದು ಮನಸ್ಸು ಆ ಒಂದು ವ್ಯಕ್ತಿಗೆ ಬರಲಿಕ್ಕೆ ಕಾರಣ ಏನು? ಅಲ್ಲಿ ಪೊಲೀಸ್ನವರಿಗೆ ಯಾವುದೇ ಮುಲಾಜಿಲ್ಲದೆ ಇಬ್ಬರನ್ನಲ್ಲಿ ಸಾಯಿಸ್ತಾರೆ. ಯಾವ ಒಂದು ಆ ಧೈರ್ಯದಲ್ಲಿ ಅವರು ಮಾಡಿರ್ತಕ್ಕಂಥದ್ದು. ಈ ದೇಶದಲ್ಲಿ ಇವತ್ತು ಯಾವುದೇ ಹೋರಾಟಗಳು ನಡಿಬಾರದು, ಯಾರು ಕೂಡ ಸರ್ಕಾರವನ್ನ ಪ್ರಶ್ನೆ ಮಾಡಬಾರದು. ಏನಿದ್ರು ಕೂಡ ಈ ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಮತ್ತು ಬಿಜೆಪಿ ಸರ್ಕಾರ ಇರ್ತಕ್ಕಂಥ ಮುಖ್ಯಮಂತ್ರಿಗಳ ಏನು ಮಾತಿದೆ ಆ ಮಾತಿಗೆ ಬೆಲೆ ಕೊಡಬೇಕಾದಂಥ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಪೊಲೀಸರು ಕೆಲಸ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ವಕೀಲ ನಿತಿನ್ ಕುತ್ತಾರ್ ಅವರು ಮಾತನಾಡಿ, ಸರ್ಕಾರದ ಪತ್ರಕರ್ತ ಬಿಜೆಪಿಯ ಏಜೆಂಟ್, ಸಂಘ ಪರಿವಾರದ ಕಾರ್ಯಕರ್ತನಾಗಿದ್ದಾನೆ. ವ್ಯಕ್ತಿಯನ್ನ ತುಳಿಯುವುದು ಸಂಘ ಪರಿವಾರದ ಛಾಯಮಾನ. ಬಿಜೆಪಿ ಪ್ರೇರಿತ ಮಾಧ್ಯಮಗಳು ಇಂತಹ ಕೃತ್ಯದಲ್ಲಿ ಸಕ್ರಿಯವಾಗಿದೆ. ಖಾಸಗಿ ಕಂಪನಿಗೆ ಜಾಗ ಕೊಡುವ ಉದ್ದೇಶದಿಂದ ಕೃತ್ಯ ನಡೆದಿದೆ. ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಜಾಗ ಸರ್ಕಾರ ಹೊಂದಿದೆ ಎಂದು ಹೇಳಿದರು. ಜಾರಿಯನ್ನು ಮಾಡಿದ್ರ ಜೊತೆಗೇನೆ ಅಮಾಯಕ ಜನರ ಪ್ರಾಣವನ್ನು ಕೂಡ ಕಳ್ಕೊಳ್ಳುವಂತ ಪರಿಸ್ಥಿತಿಗೆ ಮಾಡ್ತಾ ಇದೆ. ಏನ್ ಹೇಳ್ತಿದ್ದಾರೆ? ಈಗಾಗಲೇ ಕೆಲವು ದಿನಗಳಿಂದ ಅಸ್ಸಾಂನಲ್ಲಿ ಒಂದು ಒಕ್ಕಲು ಬೀಸುವಂತ ಕೆಲಸನ ಮಾಡ್ತಾ ಇದ್ದಾರೆ. ಒಕ್ಕಲು ಬೀಸುವ ನೆಪದಲ್ಲಿ ನಿಜವಾದಂತ ಏನು ಉದ್ದೇಶ ಏನಿದೆ, ಕೃಷಿ ಭೂಮಿಯನ್ನ ಮಲ್ಟಿನ್ಯಾಷನಲ್ ಕಂಪನಿಗೆ ಕೊಡುವಂತ ಉದ್ದೇಶವನ್ನು ಮರೆಮಾಚಿ ಅಲ್ಲಿ ಹಳೆಯ 1900 ಹಿಂದಿನ ಒಂದು ದೇವಾಲಯ ಇತ್ತು. ಆ ದೇವಾಲಯ ಕೃಷಿ ಭೂಮಿಯ ದೇವಾಲಯಕ್ಕೆ ಸೇರಿರುವಂತದ್ದು ಅನ್ನುವಂತ ಒಂದು ಸುಳ್ಳು ಕಾರಣವನ್ನ ನೀಡಿ ಒಂದು ಒಕ್ಕಲು ಬೀಸುವಂತ ಕೆಲಸನ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಕೋಮು ಲೇಪ ಹಚ್ಚುವಂತ ಕೆಲಸನ ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ವಿಡಿಯೋವನ್ನು ನೋಡಿರಬಹುದು. ಒಬ್ಬ ವ್ಯಕ್ತಿ, ಯಾರು 1000 ಗಟ್ಟಲೆ ಏನು ಜನ ಇರಲಿಲ್ಲ ಆ ಗ್ರಾಮದಲ್ಲಿರುವಂಥದ್ದು 800 ಕುಟುಂಬಗಳು. ಒಬ್ಬ ವ್ಯಕ್ತಿ ತನ್ನ ಮೇಲೆ ಹಲ್ಲೆ ಮಾಡಲಿಕ್ಕೆ ಬಂದಂತ ಪೊಲೀಸರನ್ನ ಅಥವಾ ಒಂದು ತನ್ನ ಪ್ರತಿರೋಧವನ್ನು ತೋರಿಸಲಿಕ್ಕೋಸ್ಕರ ಪೊಲೀಸರನ್ನ ಹಿಮ್ಮೆಟ್ಟಿಸಿಕೊಂಡು ಬರ್ತಾನೆ. ಹಿಮ್ಮೆಟ್ಟಿಸುವಂತ ಸಂದರ್ಭದಲ್ಲಿ ಅವನನ್ನ ಕಾಲು ಹಿಡಿದು ಅಥವಾ ಅವನೇನು ಶಿಕ್ಷೆ ಮಾಡಿದಾನೋ ಪೊಲೀಸರಿಗೆ ಹಲ್ಲೆ ನಡೆಸಿದ್ರೆ 353 IPC ಪ್ರಕಾರ ಅವನಿಗೆ ದಂಡಿಸಬಹುದು. ಆದ್ರೆ ಏನು ಮಾಡಿದ್ರು? ಉಳ್ಳಾಲ ವಲಯಾಧ್ಯಕ್ಷ ರಫೀಕ್ ಹರೇಕಳ, ಜಿಲ್ಲಾ ಮುಖಂಡರಾದ ಜೀವನ್ ರಾಜ್ ಕುತ್ತಾರ್, ನಿತಿನ್ ಕುತ್ತಾರ್, ರಜಾಕ್ ಮೊಂಟೆಪದವು, ಅಶ್ರಫ್ ಹರೇಕಳ, ರಜಾಕ್ ಮುಡಿಪು, ಕಾರ್ಮಿಕ ಮುಖಂಡ ಇಬ್ರಾಹಿಂ ಮದಕ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಸರ್ಕಾರಕ್ಕೆ ಧಿಕ್ಕಾರ, ಮೋದಿಯ ನೀತಿಗೆ ಧಿಕ್ಕಾರ, ಇನ್ಕಿಲಾಬ್ ಜಿಂದಾಬಾದ್, ಡಿವೈಎಫ್ಐ ಜಿಂದಾಬಾದ್, ಧರ್ಮಗಳನ್ನು ವಿಭಜನೆ ಮಾಡಿ ಹೋಯ್ತು ಅಚ್ಚಾದೇನ್, ಇನ್ಕಿಲಾಬ್ ಜಿಂದಾಬಾದ್, ಐಕ್ಯ ಶಕ್ತಿ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಡಿವೈಎಫ್ಐ ಜಿಂದಾಬಾದ್, ಅಸ್ಸಾಮಿನ ಗುವಾಹಟಿಯಲ್ಲಿ